ಕೇಳಿದ ಲಂಚದ ಹಣ ನೀಡಿಲ್ಲ ಎಂದು ಟೆಂಪೋ ಚಾಲಕನೊಬ್ಬನ ಮೇಲೆ ಶಿರ್ವ ಪೊಲೀಸ್ ಠಾಣೆ ಸಿಬ್ಬಂದಿಗಳು ಹಲ್ಲೆ ನಡೆಸಿದ್ದಾರೆ ಎಂಬ ಆರೋಪ ಕೇಳಿಬಂದಿದ್ದು, ಪೊಲೀಸರಿಂದ ಹಲ್ಲೆಗೊಳಗಾದ ಹಿರಿಯ ಜೀವ ಈಗ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಹಲ್ಲೆಗೊಳಗಾದ ವ್ಯಕ್ತಿಯನ್ನು 65 ವರ್ಷ ವಯಸ್ಸಿನ ಶೇಖರ್ ಪೂಜಾರಿ ಎಂದು ಗುರುತಿಸಲಾಗಿದ್ದು, ಹನುಮಂತಪ್ಪ ಎಂಬುವರ ಮಾಲೀಕತ್ವದ ಟೆಂಪೋವನ್ನು ಶೇಖರ್ ಪೂಜಾರಿ ಚಲಿಸುತ್ತಿದ್ದು, ವಾಹನ ತಪಾಸಣೆ ನಡೆಸುತ್ತಿದ್ದ ಶಿರ್ವ ಪೊಲೀಸ್ ಸಿಬ್ಬಂದಿ ಮೂಡುಬೆಳ್ಳೆಯಲ್ಲಿ ಜಳ್ಳಿ ಸಾಗಾಟ ನಡೆಸುತ್ತಿದ್ದ ವೇಳೆ 500 ರೂಪಾಯಿ ಲಂಚ ಕೇಳಿದ್ದ ವೇಳೆ ಹಣವಿಲ್ಲವೆಂದಾಗ ವಾಹನ ಠಾಣೆಗೆ ತರಲು ಸೂಚಿಸಿ ಚಾಲಕನನ್ನು ಜೀಪಿಗೆ ಹಾಕಿ ಹಲ್ಲೆ ನಡೆಸಿದ್ದಾರೆ ಎಂದು ಆರೋಪಿಸಲಾಗಿದೆ. ಹಲ್ಲೆಯಿಂದ ಎದೆನೋವು, ಕುತ್ತಿಗೆ ಭಾಗದಲ್ಲಿ ನೋವು ಕಾಣಿಸಿಕೊಂಡಿದ್ದು, ಉಡುಪಿಯ ಜಿಲ್ಲಾ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಆದರೆ ಈ ಆರೋಪವನ್ನು ಅಲ್ಲಗಳೆದಿರುವ ಶಿರ್ವ ಠಾಣೆಯ ಎಸ್ಐ ಶ್ರೀಶೈಲ ಅವರು ಟೆಂಪೋಗೆ ಪರವಾನಗಿ ಇರಲಿಲ್ಲ, ಈ ಕಾರಣದಿಂದ 500 ರೂಪಾಯಿ ದಂಡ ವಿಧಿಸಲಾಗಿದೆ. ಆದರೆ ಚಾಲಕ ದಂಡ ಕಟ್ಟಲು ನಿರಾಕರಿಸಿ ಪೊಲೀಸ್ ಜೀಪಿಗೆ ಅಡಿಗೆ ಬಂದು ಮಲಗಲು ಪ್ರಯತ್ನಪಟ್ಟರು. ಈ ಸಂದರ್ಭದಲ್ಲಿ ನಾವು ವಾಹನವನ್ನು ಅಲ್ಲೇ ಬಿಟ್ಟು ಚಾಲಕನನ್ನು ಸ್ಟೇಷನ್ಗೆ ಕರೆದುಕೊಂಡು ಬಂದು ಮಾಲಕರ ಸಮ್ಮುಖದಲ್ಲಿ ದಂಡ ಕಟ್ಟಿಸಿಕೊಂಡೆವು ಎಂದು ತಿಳಿಸಿದ್ದಾರೆ. ಡ್ರೈವರ್ ಅವರು ಕೆಲಸ ಮಾಡಿ ಹೇಳ್ತಾ ಇದ್ದಾರೆ. ಈ ಪೊಲೀಸ್ ಅವ್ರದ್ದು ಕಾಟದಲ್ಲಿ ನಮ್ಮಂಥವ್ರು ದುಡಿಯೋರಿಗೆ ಭಾಳ ಕಷ್ಟ ಉಂಟು ಸರ್. ಎಂತೆಲ್ಲ ಹೇಳಿ ಬೈದಿದ್ದಾರೆ ನಿಮ್ಗೆ? ಎಂತ ಮಾಡಿದ್ದಾರೆ? ಅದೇ ದುಡ್ಡು ತರುವಾಗ ನನ್ನನ್ನು ಕೋಲಾರಿಂದ ಎಳೆದು ತಗೊಬಂದು ಜೀಪ್ ಒಳಗೆ ಕೂತ್ಕೊ ಅಂತ ಇದು ಮಾಡಿದರು, ಹೊಡೆದರು. ನಾನು ಅದಕ್ಕೆ ಹೇಳಿದೆ, ಇಲ್ಲ ಸರ್ ನನ್ನನ್ನು ಬಿಟ್ಬಿಡಿ, ನನಗೆ ಮನೆ ಹತ್ರ ಕಾಲ್ ಉಂಟು, ಹೋಗಲೇಬೇಕಂದ್ರೆ ಕೇಳಲೇ ಇಲ್ಲ. ನನ್ನನ್ನು ಎತ್ತಿ ಜೀಪ್ ಒಳಗೆ ಹಾಕಿ ಜೀಪ್ ಒಳಗೇನೂ ಹೊಡೆದ್ರು ಸರ್. ಏನು ಹೇಳಿದ್ರು ಕೇಳಲಿಲ್ಲ. ಜೀಪ್ ಒಳಗಿನೂ ಹೋಗುವಾಗ ಹೊಡಿತಾ ಹೋಗ್ತಿದ್ರು. ಸ್ಟೇಷನ್ ಮಂಚಗಲ್ ಸ್ಟೇಷನ್ಗೆ ಹೋಗಿ ಕರ್ಕೊಂಡೋಗಿ ಒಳಗೆ ಹಾಕಿದ್ರು. ಮತ್ತು ನಮ್ಮ ಸಹಕಾರ ಬಂದು ಬಿಡಿಸ್ಕೊಂಡು ಬಂದರು. ಅಲ್ಲಿ ಹೊಡೆದಿದ್ದಾರೆ ಸ್ಟೇಷನಲ್ಲಿ ಹೊಡಿಲ್ಲ, ಅದು ಇದು ಮಾಡಿ ಜೋರು ಮಾಡ್ತಾಯಿದ್ರು. ಎಂತ ಹಣ ಕೇಳಿದ್ದಾರೆ? ಎಂತ ಎಷ್ಟು ಕೇಳಿದ ಹಣ ಅದು ಅವರು ಏನು ಮಾಮೂಲು ಕೊಡಬೇಕಂತೆ. ಅದು ನಮಗೆ ಏನು ಗೊತ್ತಿಲ್ಲ. ವಾರದಲ್ಲಿ 1-2 ಟ್ರಿಪ್ ಡ್ಯೂಟಿ ಕೊಡ್ತಾರೆ ಸಹಕಾರನವರು. 1 ಟ್ರಿಪ್ ವಾರದಲ್ಲಿ 1-2 ಟ್ರಿಪ್ ಇರ್ತದೆ. ಅದರಲ್ಲಿ ಅವ್ರಿಗೆ ಮಾಮೂಲು ಕೊಡೋದು ನಮ್ಗೆ ಗೊತ್ತಿಲ್ಲ. ಆದರೆ ಟ್ರಿಪ್ ಇದ್ದರೆ ಒಂದು ಲೆಕ್ಕ, ಬೇರೆ ಟ್ರಿಪ್ಪೇ ಇಲ್ಲ ಸರ್. ಅದು ನಿಮಗೆ ಪರವಾನಗಿ ಅಂತ ಇಲ್ವಾ ಅದು ಕೊಂಡೋಗ್ಲಿಕ್ಕೆಲ್ಲ? ಉಂಟು. ಅದು 1 ಟ್ರಿಪ್ 2 ಟ್ರಿಪ್ಪಿಗೆ ತೆಗೆದ್ರೆ ಅವರಿಗೆ ಲಾಸ್ ಆಗುತ್ತದೆ. ಅದು ತೆಗೆದಿಲ್ಲ, ಯಾರೂ ಸಹ ತೆಗೆದಿಲ್ಲ, ಯಾವ ಸಹಕಾರನವರು ತೆಗೆದಿಲ್ಲ, ಹಾಗೆ ಓಡಿಸೋದು. ಏಜ್ ಎಷ್ಟು ನಿಮಗೆ? 64. ಹೆಸರು? ಶೇಖರ್. ಇದು ಎಷ್ಟು ಗಂಟೆ ಅದು? ನಿನ್ನೆ ಸಾಧಾರಣ 7 ಗಂಟೆ ಟೈಮಲ್ಲಿ. ಇಲ್ಲಿ ಮೂಡುಬೆಳ್ಳಿಯಲ್ಲಿ. ನೀವು ಎಲ್ಲಿಂದ ಬರುವ? ನಾನು ಪಳ್ಳಿಯಿಂದ ಇಲ್ಲಿ ಉಡುಪಿ ಬರುವ. ಅರವತ್ನಾಲ್ಕು.